ಗಣಪೆ ಗಣಪತಿ ಅಲ್ಲ ನಿನ್ನದು ಎಂತ ಮಾರೆ ಉಪದ್ರ. ನಾನು ಗಣಪತಿಯನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಚೌತಿಗೆ ಬಂದದ್ದಾನೆ. ಹೆಚ್ಚಿನ ಇದು ಸಮಯ ಬರ್ತದ ಅವು ಗಣಪೆ ನಾವು ಮುಖ ಅವು ಗುಣಿತ ಗುಣಿತ ಗಣಿತ 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 ಹಾ ಇನಿತ ಗಣಿತ 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 ಹಾ ಗಣಿತದ ಬಗ್ಗೆ ಪಾಠ ಮಾಡ. ಹಾ ಗಣಿತ ಯಾವಾಗ್ಲೂ ತಲೆಯಲ್ಲಿ ಇರಬೇಕು. ಹಾ. ಹರಟುಕೊಂಡು ಹಾ ಓ ಬಾರಿ ಬಂಗದ ಲೆಕ್ಕ ತಕ್ಕನ ಕೊಂಡು ಅರ್ಧಂಡ ಹಾ. ನಿಗಲಿ ತೀತಿ ಜನ ಬೈಗಾರೆ ಹಾ ನಿಖಿಲಿಗೆ ಅಂತ ಅದಂಗ ಕೊರ್ರೆಪ್ಪುನಾಗ ಹಾ ಲೆಕ್ಕ ತಕ್ಕನ ಕೊಂಡು ತಪ್ಪುವ ಹೊರಗ ತಪ್ಪು ನಿಖಿಲ್ ಮಧ್ಯಾಹ್ನ ಮುಗಿಪನೇನು ಬಯ್ಯ ಮುಗಿತು ತಪ್ಪೊಡೆ ಅವ ಸುಜಾತ ವಿದಾಯಿ ಉಪ್ಪಡಲ್ಲ ಒಕ್ಕ ಬರುವಲ್ಲ ಅವಂದ ಹಾ ಪಟ್ಕೆ ಮೈತು ಬರೋಡೆ ಈ ಅವಳಿ ಮೈಕು ಪೂರ್ತಿ ಅದೇ ಹೆಂಚಿನ ಅವನಿಗೆ ಪಾಠ ಶುರು ಮಾಡ್ತಾರೆ ಬಿಡ್ತಿದ್ದಾರೆ. ಮಾಡಿ ಸರ್ ಶಿಕ್ಷಣದ ಬಗ್ಗೆ ನಿಮಗೆ ಅದು ಕಾಳಜಿ ಬೇಕು. ಆಯ್ತು. ಸರಿ ಈಗ ಇದೆಷ್ಟು 9 ಸಿ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಅಂತ ತಪ್ಪುಗಳು ಮಾಡ್ತಾರೆ ಮಕ್ಕಳು. ತಪ್ಪತ್ತ ಅವು 9 ಅವು ಇಲ್ಲಿ ಬರೆಯಿದ ತಪ್ಪು ನನ್ನ ಸುಸ್ತಿಗೆ ಬರಬೇಡ ಗೊತ್ತಾಯ್ತಲ್ಲ. ನೀನು ಆನ್ಸರ್ ಮಾಡಿದ್ಯಲ್ಲ ಅದು ಖುಷಿ ಆಯ್ತಾರೆ. ನಿನಗೆ ತಪ್ಪು ಅಂತ ಗೊತ್ತಿದ್ರು ನಿನಗೊಂದು ಕಾನ್ಫಿಡೆನ್ಸ್ ಉಂಟಲ್ಲ ಪಕ್ಕ ಬರಲು ಸುರುಟೆ ಬರಲು ಅಂದ್ರೆ ನಿಕ್ಕೆ ಅವು ನಿನ್ನ ಮೆಚ್ಚಿಗೆ ನಿನ್ನ ಹೊರ ತಪ್ಪು ಗೊತ್ತು ಪುಣ್ಣಿತ್ತು ಆಣದ ಪಂಪಾತ ಅವು ಹೇಳ್ತು ಇದು ನಾಲ್ಲ ತುಲ ಯಾಕೆ ಹೊರಬಾರ್ದು ನಾಳನ್ನು ಗೊತ್ತಾಗಲ್ಲ ಯಾಕೆ ಆನ್ಸರ್ ಗೊತ್ತಾಡಕ ನಾಲ್ ಆಯ್ತಾ ನಾಲ್ಕರ ಮಕ್ಕಳ ಯಾಕಂದ್ರೆ ದಿಂಚಿ ಹುಟ್ಟದು ಕೊಡುವಂತ ನಾಲ್ ಕೋಣೆ ಪಂದಿನ ಕಲ್ತದಲ್ಲ ಮಗ್ಗಿ ಬಂದು ನಾಳೆ ಮಗ್ಗಿ ಅಕ್ಕಳಿಗೆ ನಾಲ್ಕಲಿ ಒಂದ್ಲಿ ನಾಲ್ಕು ಮಗ್ಲಿ ನಾಲ್ಕಲಿ ಹೆಚ್ಚು ಮಾಡ ನಾಲ್ಕಲಿ ನಾಲ್ಕೊಂದ್ಲಿ ನಾಲ್ಕಲಿ ಸರ್ ಇನ್ನು ಯಾ ನಾವು ರಟ್ಟೆನ ಮಗ್ಗಿನ ರಡ್ ಸತಿ ಮಾಡ ಸರ್ ರಡ್ಡೆತ ಮಗ್ಗಿನ ರಡ್ ಸತಿ ಬಂದ ನಾಲ್ಕಲೆ ಈ ಜಾಯಿಂಟ್ ಮಾಡ್ಕೊಳ್ಳಿ ಸರ್ ಬೊಕ್ಕ ಅಂಚಾಪಿ ಜಾಯಿಂಟ್ ಅಂತಾರೆ 5 ದಿನಕ್ಕೆ ಒಂಜೇತ ಮಗ್ಗಿನ 4 ಸೆಟ್ ಬಂದ 5 ಸುಲಭ ಬಂದೈತಿ ಸರ್ ಎಂಚ ವಾರ 3 ಜೊತೆ ಮಗ್ಗಿಲ ಒಂದು ಜೊತೆ ಮಗ್ಗಿಲ ಒಂದು ಸರಿ ಆಗೈತಿ ಈ ಸ್ಟೋರ್ ಸಕ್ಕರೆ ಬಂದರೆ ಮನೆ ಚರ್ಮುರಿ